ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ಕಲಾವಿದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರಾವಳಿಯ ಕಲಾವಿದರ ಮನದಾಳದ ಮಾತುಗಳು ಮತ್ತು ಒಂದಷ್ಟು ಅನುಭವಗಳನ್ನು ಹಂಚಿಕೊಳ್ಳುವಂತಹ ವಿಶೇಷ ಕಾರ್ಯಕ್ರಮ ಇದು. ಈವರೆಗೆ ಅನೇಕ ಸಾಧಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಇವತ್ತಿನ ದಿನ ನಮ್ಮೊಂದಿಗಿರುವವರು ಒಬ್ಬರು ಅದ್ಭುತವಾದಂತಹ ಸಾಧಕರು. ತುಳು ಭಾಷೆಗಾಗಿ ಮತ್ತು ತುಳು ರಂಗಭೂಮಿಗಾಗಿ ಅತ್ಯದ್ಭುತವಾದಂತಹ ಸೇವೆಯನ್ನು ಸಲ್ಲಿಸಿದವರು. ಈಗಾಗಲೇ 281 ತುಳು ನಾಟಕದ ಮುದ್ರಿತ ಪ್ರತಿಗಳನ್ನು ಸಂಗ್ರಹಿಸಿದ್ದಾರೆ. ಇನ್ನು ಕೈಬರಹದ ಅನೇಕ ಪ್ರತಿಗಳು ಅವ್ರ ಬಳಿ ಇವೆ. ಇನ್ನಷ್ಟು ಸಂಗ್ರಹ ಮಾಡಬೇಕನ್ನುವಂಥ ಆಶಯವುದು ಇವರಲ್ಲಿದೆ. ಅದರ ಮೂಲಕವಾಗಿ ಕೈಬರಹದಲ್ಲಿ ಇರುವಂತಹ ಒಂದಷ್ಟು ಪ್ರತಿಗಳನ್ನು ಮತ್ತೆ ಅದನ್ನು ಮುದ್ರಿಸಿ ಯಾರು ಆಸಕ್ತರಿದ್ದಾರೆ ಅವರಿಗೆ ತಲುಪಿಸಬೇಕೆನ್ನುವಂಥ ಮಹಾದಾಸೆಯನ್ನು ಹೊಂದಿರುವಂತಹ ನಮ್ಮ ಉಡುಪಿಯ ಹೆಮ್ಮೆಯ ಕಲಾವಿದರು ಶ್ರೀ ಪ್ರಭಾಕರ್ ಕಲ್ಯಾಣಿ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಒಂದು 4 ದಶಕಗಳಷ್ಟು ಅಪಾರವಾದಂಥ ಅನುಭವವನ್ನು ನೀವು ಈ ಒಂದು ರಂಗಭೂಮಿಯಲ್ಲಿ ಹೊಂದಿದ್ದೀರಿ. ತಂದೆಯವರಿಂದಲೇ ಬೆಳೆದು ಬಂದಂಥ ಕಲಾಸಕ್ತಿಯನ್ನು ಮಕ್ಕಳು ಮುಂದುವರಿಸ್ಕೊಂಡು ಹೋಗಿದ್ದೀರಿ ಅಂತ ಅಂದ್ಕೊಳ್ತೀವಿ. ಒಂದಷ್ಟು ನಿಮ್ಮ ರಂಗಭೂಮಿಯ ಪಯಣ ಮತ್ತು ನಿಮ್ಮ ಮನೆಯವರ ರಂಗ ಆಸಕ್ತಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿ ಸರ್. ನಮ್ಮದು ಮೂಲತಃ ಈಗ ಪ್ರಸ್ತುತ ನಾವು ವಾಸಸ್ಥಾನ ನಮ್ಮದು ಪೆರಡೂರು, ಅಂದರೆ ಉಡುಪಿ ಸಮೀಪದ ಒಂದು 25 ಕಿಲೋಮೀಟರ್ ಪೆರಡೂರು. ಆದರೆ ನಮ್ಮದು ಮೂಲ ತಮಿಳುನಾಡಿನ ಮಧುರೈ ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣಿ ಎಂಬ ಒಂದು ಸರೋವರದ ಪಕ್ಕದಲ್ಲಿರುವಂಥ ಒಂದು ಮನೆ ನಮ್ಮದು. ಅದರಿಂದ ಕಲ್ಯಾಣಿ ಸೇರ್ಕೊಂಡು ಅಂತ ಅದು ಕೊಳ ಅಂತ ಕಲ್ಯಾಣಿ ಅಂತ. ಹಾಗೆ ನಮ್ಮ ಎಷ್ಟೋ ವರ್ಷಗಳ ಹಿಂದೆ ನಾವು ಅಲ್ಲಿ ಇದ್ದವರು. ತದನಂತರ ಹೀಗೆ ಬಂದು ಕಾಲಾನಂತರ ಇಲ್ಲಿ ಬಂದು ಪೆರಡೂರು ಶ್ರೀ ಅನಂತಪುರ ದೇವರ ಸನ್ನಿಧಿಯಲ್ಲಿ ನಾವೀಗ ಸೆಟ್ಲಾಗಿದ್ದೇವೆ. ನನಗೆ ರಂಗಭೂಮಿಗೆ ಬರಲಿಕ್ಕೆ ಮುಖ್ಯ ಕಾರಣ ಅಂತೇಳಿದರೆ ನಮ್ಮ ದೊಡ್ಡ ತಂದೆ ದಿವಂಗತ ಅನಂತ ಪದ್ಮನಾಭ ಕಲ್ಯಾಣಿ ಅಂತೇಳಿ. ಅವರು ನನಗೊಂದು 11ನೇ ಪ್ರಾಯದಲ್ಲಿ ಪುನರ್ಜನ್ಮ ಅಂತ ಒಂದು ನಾಟಕದಲ್ಲಿ, ಅಂದರೆ ಹೈಯರ್ ಎಲಿಮೆಂಟ್ರಿ ಶಾಲಾ ಮಕ್ಕಳ ಸ್ಪರ್ಧೆ ನಾಟಕ, ಅದು ನಾಟಕದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟು ಉತ್ತಮ ನಟ ಪ್ರಶಸ್ತಿ ಬಂತು. ಅಲ್ಲಿಂದ ನನ್ನ ರಂಗ ಪ್ರಯಾಣ ಪ್ರಾರಂಭ ಆಯಿತು. ಸದಾ ಎಲ್ಲಿ ನಡೆದಿತ್ತದು? ಇದು ಡಾನ್ ಬಾಸ್ಕೋ, ಇಲ್ಲಿ ಹರ್ಷ ಹೋಟೆಲ್, ಹರ್ಷ ಉಂಟಲ್ಲ ಅದರ ಪಕ್ಕ ಡಾನ್ ಬಾಸ್ಕೋ ಅಂತ ಶಾಲೆ ಇದೆ, ಅಲ್ಲಿ ಸ್ಪರ್ಧಾ ನಾಟಕ ನಡೆದಿತ್ತು. ಅದರಲ್ಲಿ ನಮ್ಮ ನಾಟಕ ಕೂಡ ಫಸ್ಟು, ನನಗೆ ಉತ್ತಮ ನಟ ಕೂಡ ಬಂತು. ಅಲ್ಲಿಂದ ನನಗೆ ಮುಂದೆ ಇನ್ನು ರಂಗಭೂಮಿಯಲ್ಲಿ ಬೆಳೀಬೇಕಂತೇಳಿ ನನಗೆ ಮತ್ತೆ ಬೆನ್ನು ತಟ್ಟಿದವರು ನನ್ನ ತಂದೆ ದಿವಂಗತ ರಾಮಕೃಷ್ಣ ಕಲ್ಯಾಣಿಯವರು. ಅವ್ರು ಪ್ರತಿಯೊಂದು ನಾಟಕಕ್ಕೂ ನನಗೂ ಪ್ರೋತ್ಸಾಹ ಮಾಡಿದವರು. ಅವರು ಹೇಳುವಂಥ ಒಂದು ಮಾತು ಅಂತ ಹೇಳಿದ್ರೆ, ಏನೇ ಆಗಲಿ ನೀನು ಬ್ಯಾಂಕಲ್ಲಿದ್ದಿ, ನಿನ್ನ ಸ್ವಂತ ಹಣದಲ್ಲೇ ಆದರೂ ಹಾಕಿ ಊರಿನಲ್ಲಿ ವರ್ಷಕ್ಕೊಂದು 3 ನಾಟಕಗಳನ್ನು ನೀವು ಮಾಡಲೇಬೇಕು. ಇದು ನನ್ನದೊಂದು ಆಸೆ. ಅದು ಕನ್ನಡ ಇರಲಿ ತುಳು ಇರಲಿ, ಒಟ್ಟು ರಂಗಭೂಮಿ ಪೆರಡೂರಿನಲ್ಲಿ ನಿರಂತರವಾಗಿ ನಡಿಬೇಕಂತ ಒಂದು ಆಸೆ. ಆ ಆಸೆಯನ್ನು ಇಟ್ಕೊಂಡು ನಾನು 88ರಲ್ಲಿ ಕೂರ್ದಿ ಕಲಾವಿದರಂಥ ಒಂದು ಸಂಸ್ಥೆಯನ್ನು ಕಟ್ಟಿದೆ ಪೆರಡೂರು. ಆವಾಗ ನನ್ನ ಲೆಕ್ಕದ ಪ್ರಕಾರ ಆವಾಗ ಹಳೆಯ ತಂಡ ಅಂದರೆ ಈಗ ಪ್ರೆಸೆಂಟ್ ಈಗ ನಮ್ಮದೇ ಒಂದು ತಂಡ, ತದನಂತರ ಹಲವು ತಂಡಗಳು ಪ್ರಾರಂಭಗೊಂಡಿದೆ. ಆದರೆ ಹಳೆಯ ತಂಡಗಳಂದರೆ ನಮ್ಮದೇ. ಅಂದಿನ 88ರ ಪ್ರಾರಂಭದ ಸಂಸ್ಥೆ ಇವತ್ತಿನವರೆಗೂ ವರ್ಷಕ್ಕೊಂದು 2 ಕಾರ್ಯಕ್ರಮ ನಾಟಕಗಳನ್ನು ನಾನು ಮಾಡ್ತಾಯಿದ್ದೇನೆ. ಹೆಚ್ಚಾಗಿ ನಾನು ಸ್ಪರ್ಧಾ ನಾಟಕಗಳಿಗೆ ಹೋಗೋದು, ಯಾಕಂದರೆ ಸ್ಪರ್ಧಾ ನಾಟಕದಲ್ಲಿ ಅಭಿನಯಕ್ಕೆ ಅವಕಾಶ ಜಾಸ್ತಿ. ಹಾಗೆ ತಂದೆಯವರ ಒಂದು ಪ್ರೋತ್ಸಾಹದಿಂದ ಇಲ್ಲಿಯವರೆಗೆ ಅಂದರೆ ಸುಮಾರು 45 ವರ್ಷಗಳ ಕಾಲ ನಾನು ರಂಗಭೂಮಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೇನೆ. ಮತ್ತು ನನ್ನ ಒಟ್ಟಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ನನ್ನ ಅಣ್ಣ ರತ್ನಾಕರ ಕಲ್ಯಾಣಿಯವರು. ಅವರು ಕೂಡ ನನ್ನಾಗಿ ರಂಗಭೂಮಿ ಕಲಾವಿದರು. ಅನೇಕ ಸ್ಪರ್ಧಾ ನಾಟಕಗಳಲ್ಲಿ ಅವರಿಗೆ ನಟ ಪ್ರಶಸ್ತಿ ಅದೊಂದು ಕಟ್ಟಿದ ಬುತ್ತಿ. ಯಾವುದೇ ಸ್ಪರ್ಧಾ ನಾಟಕ ಬಂದು ಕಲ್ಯಾಣಿ ಅಂದರೆ ರತ್ನಾಕರ ಕಲ್ಯಾಣಿಯವರಿಗೆ ನಟನೆಯಲ್ಲಿ ಒಂದು ಪ್ರಶಸ್ತಿ ಗ್ಯಾರಂಟಿ. ಅಂದರೆ ಅಷ್ಟೊಂದು ಅದ್ಭುತ ನಟನೆ ಮಾಡ್ತಿದ್ರು. ಈಗ ಅವರು ಸ್ವಲ್ಪ ರಂಗಭೂಮಿಯಿಂದ ದೂರ ಇದ್ದಾರೆ, ಯಾಕಂದರೆ ವೈಯಕ್ತಿಕ ಕಾರಣ ಮತ್ತು ಪ್ರಾಯ. ಯಾಕಂತ ಹೇಳಿದ್ರೆ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು, ನಿನ್ನ ಮನಸ್ಸು ಹೇಳ್ತದೆ 60 ದಾಟಿದ್ದ ಮುಂದೆ ಹೋಗಬೇಡ ಹಿಂದೆ ಬಾ, ಮುಂದೆ ಹೋಗಬೇಡ ಹಿಂದೆ ಬಾ. ಅಂದರೆ ನೀನು ಮಾಡಿದ ಸಾಧನೆ ಆಯಿತು, ಇನ್ನು ನೀನು ಏನು ಮಾಡಬೇಕಂತ ಹೇಳಿದ್ರೆ ಹೋಗುವವರಿಗೆ ಪ್ರೋತ್ಸಾಹ ಮಾಡಬೇಕು. ಆ ರೀತಿಯಲ್ಲಿ ನಮ್ಮ ಅಣ್ಣ ಮತ್ತು ನಾವು ಸಹ ಈಗ ಸ್ವಲ್ಪ ಹಿಂದೆ ಇದ್ದೇವೆ, ಆದರೆ ಬಿಡಲಿಕ್ಕಾಗೋದಿಲ್ಲ. ಹಾಗಾಗಿ ಸುಮಾರು ಒಂದು 300 ನಾಟಕಗಳಿಗೆ ಮಿಕ್ಕಿ, ಅದು ಕನ್ನಡ ಇರ್ಬೋದು ತುಳು ಇರ್ಬೋದು, ನಾಟಕದಲ್ಲಿ ಮಾಡಿ ಉತ್ತಮ ನಟ ಪ್ರಶಸ್ತಿ, ಹಾಸ್ಯ ನಟ, ಸಂಘಟನೆ, ನಿರ್ದೇಶನ, ರಂಗಸಜ್ಜಿಗೆ ಇಂಥ ಎಲ್ಲ ವಿಭಾಗದಲ್ಲೂ ಪ್ರಶಸ್ತಿ ತಗೊಂಡಿದ್ದೇನೆ. ನನ್ನದೊಂದು ದೊಡ್ಡ ಆಸೆ ಅಂತ ಹೇಳಿದರೆ ತುಳು ರಂಗಭೂಮಿಯಲ್ಲಿ ಮುದ್ರಿತ ನಾಟಕದ, ನೀವು ಹೇಳಿದ್ರಲ್ಲ ಆವಾಗ, ಮುದ್ರಿತ ತುಳು ನಾಟಕ ಪುಸ್ತಕದ ಬಗ್ಗೆ ಜೋಡಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಂದಿನ ಯುವ ಪೀಳಿಗೆಗೆ ಆ ನಾಟಕವನ್ನು ಆಡಿಸ್ಬೇಕಂತ ಒಂದು ಆಸೆ. ಹಾಗಾಗಿ ಸುಮಾರು 281 ಪುಸ್ತಕಗಳನ್ನು ನಾನು ಈಗ ಸಂಗ್ರಹ ಮಾಡಿದ್ದೇನೆ, ಮತ್ತು ಕೈ ಬರದ ಪುಸ್ತಕಗಳು. ಹಾಗಾಗಿ ನಾನು
ಇಲ್ಲಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂತ ಹೇಳಿದ್ರೆ, ದಯವಿಟ್ಟು ರಂಗ ಕಲಾವಿದರು ಅಥವಾ ರಂಗ ಸಂಘಟಕರಲ್ಲಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಹತ್ತಿರ ಮುದ್ರಿತ ತುಳುನಾಟಕ ಪುಸ್ತಕ ಅಥವಾ ಕೈಯಲ್ಲಿ ಬರೆದ ತುಳುನಾಟಕ ಪುಸ್ತಕ ಇದೆ, ದಮ್ಮಯ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ದಯವಿಟ್ಟು ನನಗೆ ಆ ಪುಸ್ತಕವನ್ನು ಕೊಡಿ. ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ ನಾನೇ ಬಂದು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತೇನೆ. ಇದು ನನ್ನ ಒಂದು ಮನವಿ. ಅಂದರೆ ಒಟ್ಟಾರೆಯಾಗಿ ಈ ಇಷ್ಟು ನಾಟಕ ಪುಸ್ತಕಗಳು ನೀವು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರಿ. ಹೌದು. ಈಗ ನಿಮ್ಮ ಮನೆಯಲ್ಲಿ ನನಗೆ ತಿಳಿದ ಹಾಗೆ ನಿಮ್ಮ ತಂದೆಯವರು ಸಾಕಷ್ಟು ಕನ್ನಡ ಪುಸ್ತಕಗಳನ್ನು ಇಟ್ಕೊಂಡಿದ್ದಾರೆ, ಅಂದ್ರೆ ಅಷ್ಟು ಸಂಗ್ರಹವನ್ನು ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲಿ. ಒಂದು ಸಮಯದಲ್ಲಿ ಏನಿತ್ತು ಅಂದ್ರೆ ನಾಟಕ ಪುಸ್ತಕ ಕೇಳಿ ಪಡ್ಕೊಂಡು ಹೋಗ್ತಾ ಇದ್ರು, ವಾಪಸ್ ಕೊಡ್ತಾ ಇರ್ಲಿಲ್ಲ. ಅದೇನಾಗ್ತಿದ್ರು, ಒಂದು 2-3 ತಿಂಗಳ ಪ್ರಾಕ್ಟೀಸು, ನಾವು ಕೊಟ್ಟವ್ರಿಗೆ ನೆನಪಿಲ್ಲ, ತಗೊಂಡೋದವ್ರಿಗೂ ನೆನಪಿಲ್ಲ ಅಂತ ಆ ರೀತಿಯ ಪರಿಸ್ಥಿತಿ ಇತ್ತು. ಬಟ್ ನೀವು ಆಮೇಲೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಇದು ಸಂಗ್ರಹ? ಅದು ಏನಾಯ್ತು ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ನಮ್ಮ ತಂದೆಯವರೇ. ನಾನು ಸಣ್ಣದಿರುವಾಗ ನಮ್ಮ ತಂದೆಯವರು ಮಾಸ್ಟರ್ ಆಗಿದ್ರು. ಅವರು ಅಲ್ಲಿ ಪೆರಡೂರಿನಲ್ಲಿ ಎಲಿಮೆಂಟ್ರಿ ಶಾಲೆ ಮಾಸ್ಟರ್ ಆಗಿದ್ದರು. ಅವರು ನಾಟಕದಲ್ಲಿ ಕಲಾ ಸೇವಾ ಮಂಡಳಿ ಅಂತ ಒಂದು ನಾಟಕ ಸಂಸ್ಥೆಯನ್ನು ಕಟ್ಟಿ ಆ ಮುಖೇನ ಅಲ್ಲಿ ಪಕ್ಕದ ಊರಲ್ಲಿ ಆ ಊರಲ್ಲಿ ನಾಟಕ ಮಾಡ್ತಿದ್ರು. ಎಷ್ಟು ಸಂಘ ಸಂಸ್ಥೆಯವರು ಪಕ್ಕದ ಊರಿನವರೆಲ್ಲ ಸಂಜೆ ಹೊತ್ತಿಗೆ ನಮ್ಮನೆ ಬರ್ತಾಯಿದ್ರು. ನಾನು ನಮ್ಮ ತಾಯಿ ಹೊತ್ತಿಗೆ ಕೇಳೋದು, ಯಾಕಪ್ಪ ದಿನ ವಾರಕ್ಕೆ 1-2-3 ಜನ ಬಂದು ನಾಟಕ ಪುಸ್ತಕ ಇದೆಯಾ ಅಂತ ಕೇಳ್ತಾ ಇದ್ದಾರಂತೆ. ತಾಯಿಯವರು ಹೇಳಿದ್ರು, ಹೀಗೆ ನಿಮ್ಮ ಅಪ್ಪನವ್ರ ಹತ್ರ ಸುಮಾರು ನಾಟಕ ಪುಸ್ತಕ ಇದೆ, ಅಂದರೆ ಎಲ್ಲ ಕಡೆ ಪ್ರಚಾರ ಏನಂತಂದರೆ ನಾಟಕ ಪುಸ್ತಕ ಬೇಕಾ ಕಲ್ಯಾಣಿ ಮಾಸ್ಟರ್ ಮನೆಯಲ್ಲಿ ಉಂಟು ಅಂತೇಳಿ. ಹಾಗಾಗಿ ಬರ್ತಾಯಿದ್ರು ನೋಡಿ. ಒಂದಲ್ಲ ಒಂದು ದಿನ ನಮ್ಮ ತಂದೆಯವರು ನಾಟಕ ಪುಸ್ತಕ, ಕನ್ನಡ ನಾಟಕ ಪುಸ್ತಕ ಒಟ್ಟು ಮಾಡೋದಲ್ಲಿ ಅವರು ಸಾಹಸ ಮಾಡಿದರು. ಅದೇ ರೀತಿ ನಾನು ಮುಂದಿನ ದಿನದಲ್ಲಿ ನನಗೆ ತುಳು ಪುಸ್ತಕ ಅಂದರೆ ಮುದ್ರಿತ ತುಳುನಾಟಕ ಪುಸ್ತಕದ ಬಗ್ಗೆ ಒಲವು ಹುಟ್ಟಿತು. ಹಾಗಾಗಿ ಮುಂದಿನ ದಿನದಲ್ಲಿ ಅದನ್ನು ಒಟ್ಟು ಮಾಡಬೇಕಂತ ಕಳೆದ 15 ವರ್ಷದಿಂದ ನಾನು ಪ್ರಾರಂಭ ಮಾಡಿದೆ. 15 ವರ್ಷದಿಂದ ಈ ಒಂದು ಪ್ರಯಾಣ? 15 ವರ್ಷದಿಂದ ನನಗೆ ಸಿಕ್ಕಿದ ಪುಸ್ತಕ 281. ಹಾಗಾದರೆ ಬಹಳಷ್ಟು ಸಂಖ್ಯೆ ಕಡಿಮೆ ಇದೆ ನಮ್ಮಲ್ಲಿ ಮುದ್ರಿತವಾದದ್ದು ಅಂತ. ಮುದ್ರಿತ ಆದದ್ದು 500ಕ್ಕಿಂತ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಒಂದು ಸಂಪುಟ ಆಗಿದೆ. ಯಾವುದು ಹಂಪಿ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಮಾಲಿಂಗ್ ಭಟ್ ಅಂತ ಒಬ್ಬರಿದ್ದಾರೆ, ಪ್ರೊಫೆಸರ್ ಅವರು ಮಂಗಳೂರಿನಲ್ಲಿ. ಅವರು ಮುದ್ರಿತ ನಾಟಕ ಪುಸ್ತಕದ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಸಂಶೋಧನೆ ಮಾಡಿದಾಗ ಅವರಿಗೆ 480 ಪುಸ್ತಕಗಳು ಸಿಕ್ಕಿದೆ. ಆದರೆ ಪುಸ್ತಕಗಳು ಸಿಕ್ಕಿದ್ದು ಮಾತ್ರ ಅಲ್ಲ, ನನಗೆ ಸಿಕ್ಕಿದ್ದು 281. ಇನ್ನೂ ಸಹ ಕೆಲವು ಪುಸ್ತಕಗಳು ಇವೆ, ಆದರೆ ಯಾರ ಹತ್ರ ಇದೆ ಅಂತ ನನಗೀಗ ಸಿಗ್ತಾಯಿಲ್ಲ. ಹಾಗಾಗಿ ಅದನ್ನೊಂದು ಒಟ್ಟು ಮಾಡಿ ಮುಂದಿನ ಪೀಳಿಗೆ ಮಾಡಬೇಕಂತ ಒಂದು ಆಸೆ. ಬಹುಶಃ ಒಂದು ಕಾರಣ ಇರ್ಬೋದು ಸರ್, ಏನಂದರೆ ಆ ಸಂದರ್ಭದಲ್ಲಿ ಒಂದು ಸಮಾಜದಲ್ಲಿ ಒಂದು ಏನೂ ತಿಳಿದವರು ಕೂಡ ಒಂದಷ್ಟು, ಅಂದರೆ ಆರ್ಥಿಕವಾಗಿ ಶಕ್ತರಲ್ಲದವರು ಕೂಡ ಒಂದು ನಾಟಕ ಬರೆಯುವ ಹವ್ಯಾಸವನ್ನು ಕೆಲವರು ಹೊಂದಿದ್ರು. ಆರ್ಥಿಕವಾಗಿ ಅವರು ಗಟ್ಟಿರಲಿಲ್ಲ, ಆದರೆ ಅವರು ಈ ನಾಟಕವನ್ನು ಬರೆಯುವ ವಿಚಾರದಲ್ಲಿ ಬಹಳಷ್ಟು ಗಟ್ಟಿದ್ರು. ಈ ಕಾರಣದಿಂದ ಬರಿತಾ 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 ಅದು ಕೇವಲ ಕೈಬರಹದಲ್ಲಿ ಸೀಮಿತ ಆಯಿತು. ಅದು ಮುದ್ರಣಕ್ಕೆ ಹೋಗುವಷ್ಟು ಶಕ್ತಿ ಸಾಮರ್ಥ್ಯಗಳು ಇರಲಿಲ್ಲ. ಈ ಕಾರಣದಿಂದಲೇ ಏನಾಯ್ತು ಅಂದರೆ ಅದು ಮತ್ತೆ ಪ್ರಕಟಗೊಳ್ಳಿಲ್ಲ, ಮತ್ತೆ ಮರುಮುದ್ರಣ ಆಗುವಂಥದ್ದಾಗಲಿ ಅಥವಾ ಬೇರೆ ಕಡೆಗೆ ಹೋಗುವಂಥದ್ದಾಗಲಿ ಆಗಲಿಲ್ಲ. ಬಹುಶಃ ನಾವು ಚಿಕ್ಕದಿರುವಾಗ ನಾವು ನೋಡ್ತಿದ್ದೇವೆ, ನಾಟಕದ ಒಂದು ಪುಸ್ತಕ ಬಂದರೆ ಅದನ್ನೆಲ್ಲರೂ ಅವರವರ ಪಾತ್ರಗಳನ್ನು ಬರ್ಕೊಳ್ಬೇಕಿತ್ತು. ಹೌದು, ಆವಾಗ ಬರೆಯುವಂಥದ್ದು ಪ್ರತಿಯೊಬ್ಬರು ಅವನವರ ಸಂಭಾಷಣೆಗಳನ್ನು ಬರ್ಕೊಳ್ಬೇಕು. ಅದೇ ಅವನ ಪುಸ್ತಕ, ಅದು ಕೊನೆ ತನಕ ಅವನ ಸ್ಕ್ರಿಪ್ಟ್ ಅಂದ್ರೆ ಅದೇ ಇರ್ತದೆ. ಈಗಿನ ಹಾಗೆ ಸೆರಾಕ್ಸ್ ಮಾಡಿ ಕೊಡುವಂಥದ್ದು ಆ ವಿಷಯಗಳಿರಲಿ, ಕೈಬರಹದಲ್ಲಿ ಇರಬೇಕಿತ್ತು ಅನ್ನೋ ಒಂದು ಮಾತಿತ್ತು. ಇನ್ನೊಂದು ವಿಚಾರ ಏನಂದ್ರೆ, ಈ 281 ಪುಸ್ತಕಗಳಲ್ಲಿ ನೀವು ಯಾವೆಲ್ಲ ಏರಿಯಾವನ್ನು ಕವರ್ ಮಾಡಿದ್ರಿ ಸರ್? ಎಲ್ಲೆಲ್ಲ ಕಲೆಕ್ಟ್ ಮಾಡಿದ್ರಿ ಸಾಧಾರಣ? ನಾನು ಪ್ರಪ್ರಥಮವಾಗಿ ಈ ತುಳು ಪುಸ್ತಕ ನನಗೆ ಎಲ್ಲಿ ಗೊತ್ತುಂಟ, ವೆಂಕಟರಾವ್ ಅಂತೇಳಿ ಮಂಗಳೂರು ಹಂಪನಕಟ್ಟೆಯಲ್ಲಿ, ಹೌದು, ನಿತ್ಯಾನಂದ ಅಲ್ಲಿ ಒಬ್ರು ನನಗೆ ಯಾರು ಹೇಳಿದ್ರು, ನಿಮಗೆ ತುಳು ಪುಸ್ತಕ ಮುದ್ರಿತ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಅಂತೇಳಿ. ಮಂಗಳೂರಿನ ಹಳೆ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ವೆಂಕಟರಾವ್ ಅಂತ ನಿತ್ಯಾನಂದ ಅಂತ ಗ್ರಂಥಾಲಯ, ಅಲ್ಲಿ ನನಗೆ ಅಡ್ರೆಸ್ ಕೊಟ್ಟರು. ಹೋದೆ. ಆವಾಗ ನನಗೆ ಸುಮಾರು ಒಂದು 20-22 ವರ್ಷ. ಆವಾಗಂದರೆ ಕಲೆಕ್ಟ್ ಮಾಡಬೇಕಂತಲ್ಲ, ಒಟ್ಟು ನಾಟಕ ಮಾಡಬೇಕಾದ್ರೆ ತುಳು ಪುಸ್ತಕ ಅಲ್ಲಿ ಉಂಟಂತ ಹೇಳಿದ್ರು. ಹೋಗ್ತಿದ್ದೆ. ಅಲ್ಲಿ ಹೋದಾಗ ಸುಮಾರು ನನಗೊಂದು 30 ಪುಸ್ತಕ ಅಂದಿನ ಕಾಲದಲ್ಲಿ ಸಿಕ್ಕಿ ಮತ್ತೆ. ಯಾಕಂದರೆ ಒಂದು ಕಾಲದಲ್ಲಿ ಮಂಗಳೂರಿನ ಹಳೆ ಬಸ್ ನಿಲ್ದಾಣ ಹೇಳಿದರೆ ನಿಮಗೆ ಅತ್ಯಂತ ಜನದಟ್ಟಣೆ ಇರುವಂಥ ಪ್ರದೇಶ ಹಂಪನಕಟ್ಟೆ. ಈ ಹಂಪನಕಟ್ಟೆಯಲ್ಲಿ ನಿತ್ಯಾನಂದ ಗ್ರಂಥಾಲಯ ಹೇಳಿದರೆ ಪುಸ್ತಕದವರಿಗೆ ಎಲ್ಲ ಅಗತ್ಯ ಇರುವಂಥ ಜಾಗ, ಎಲ್ಲ ಪುಸ್ತಕಗಳು ಅಲ್ಲಿ ಸಿಗುವಂಥ. ಈ ಕಾರಣದಿಂದ ಬಹುಶಃ ಆಗಿನ ಕಾಲದಲ್ಲಿ ಸಂಗ್ರಹಿಸಿರುವಂತಹ ಎಲ್ಲ ನಾಟಕ ಪುಸ್ತಕಗಳು ದೊರಕೋದು ಅಲ್ಲಿದ್ದ ಮಾತ್ರ ಸಾಧ್ಯ ಅಂತ. ಈಗ ಅದ್ರ ಜೊತೆಗೆ ಸರ್, ಈ ಪುಸ್ತಕಗಳನ್ನು ಸಂಗ್ರಹ ಮಾಡ್ತಾ ಹೋದ ಹಾಗೆ ನಿಮಗೆ ಅನೇಕ ವಿಚಾರಗಳು ಗಮನಕ್ಕೆ ಬರಲಿಲ್ವಾ? ಅಂದ್ರೆ ತುಳು ನಾಟಕದ ಮುದ್ರಿತ ಪುಸ್ತಕಗಳ ಬಗ್ಗೆ. ಯಾಕಂದ್ರೆ ಪ್ರಥಮ ಪುಸ್ತಕ ಯಾವಾಗ ಬಂತು, ಯಾರಿಂದ ಆರಂಭ ಆಯ್ತು, ಎಲ್ಲೆಲ್ಲ ಯಾವ ಪ್ರಿಂಟರ್ಸ್ಗಳು ಜಾಸ್ತಿ ಇದ್ರ ಬಗ್ಗೆ ಒಲವು ತೋರಿಸಿದ್ವು ಅನ್ನೋದ್ರ ಬಗ್ಗೆ. ಇವಾಗ ಸಂಶೋಧನೆ ಪ್ರಕಾರ ಮುದ್ರಿತ ತುಳುನಾಟಕ ಪುಸ್ತಕ ಮೊದಲ ಮುದ್ರಣಗೊಂಡದ್ದು 1933ರಲ್ಲಿ. 33ರಲ್ಲಿ? ಹೌದು. ಅಂದ್ರೆ ಸ್ವಾತಂತ್ರ್ಯ ಬರೋದಕ್ಕೂ ಸಾಧಾರಣ 14 ವರ್ಷ ಮುಂದೆ. ಜನಮರಳು ಅಂತ ನಾಟಕ,
ಅದು ಯಾರು ಬರ್ದದೇನು ಅದು ಈಗ ನಂಗೆ ಅಷ್ಟು ಆದರೆ ನನ್ನ ಮುದ್ದೆ ಇದು ಪುಸ್ತಕ ಸಂಗ್ರಹದಲ್ಲಿ ಅವರ ಅಂದರೆ ಈಗ ಅಷ್ಟು ನನಗೆ ಅಂದರೆ ಕೆಲವು ನೆನಪು ಭಾರಿ ಕಡಿಮೆ. ಆದರೆ ಪುಸ್ತಕ ಉಂಟು, ಅದು ಒಂದು ದಾಖಲೆ. ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೇಳಿದ್ರು, ಕಲ್ಯಾಣಿಯವರು ಆ ಪುಸ್ತಕ ಕೊಡ್ತೀರಂತೇಳಿ. ಕೊಡುವುದಕ್ಕೆ ತೊಂದರೆ ಇಲ್ಲ, ಮನೆಗೆ ಬನ್ನಿ ಜೆರಾಕ್ಸ್ ಮಾಡಿ ಕೊಡ್ತೇನೆ, ನಾವೇ ಕೊಡ್ತೇವೆ. ಹೌದು, ಮೂಲ ಪ್ರತಿ ಕೊಡೋದಿಲ್ಲ. ಯಾಕಂದ್ರೆ ನನಗೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ನನಗೆ ಎಷ್ಟು ನನಗೆ ಪ್ರಥಮ ಮುದ್ರಣದ ನಾಟಕ ಪುಸ್ತಕ ಮಾಡಲಿಕ್ಕೆ ನಂಗೆ ಒಂದು 2-3 ವರ್ಷ ಆಗಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ. ಎಲ್ಲಿ ಅಂತ ಗೊತ್ತಿಲ್ಲ, ಕಡೆ ಸಿಕ್ತು. ಎಲ್ಲಿ ಸಿಕ್ತು? ಕಡೆ ಸಿಕ್ಕಿದ್ದು ಎಲ್ಲಿ ಅಂತ ಹೇಳಿದ್ರೆ ಡಾಕ್ಟರ್ ಮಾಲಿಂಗ್ ಭಟ್ರು ಅಂತೇಳಿ, ಅವರು ಮಂಗಳೂರಿನಲ್ಲಿ ಲೆಕ್ಚರ್ ಆಗಿದ್ರು. ಅವರು ಹಂಪೆ ಯೂನಿವರ್ಸಿಟಿಯಲ್ಲಿ ಅದರ ಬಗ್ಗೆ ಸಂಶೋಧನೆ ಮಾಡುವಾಗ ಅವರಿಗೊಂದು 80 ಪುಸ್ತಕ ಸಿಕ್ತು. 80 ಪುಸ್ತಕವನ್ನು ಅವರು ಜೆರಾಕ್ಸ್ ಮಾಡಿ ನನ್ನ ಈ ಒಂದು ಹುಚ್ಚಾಟ ಅಂದರೆ ಮುದ್ರಿತ ಪುಸ್ತಕ ಒಟ್ಟು ಮಾಡೋ ಒಂದು ಹುಚ್ಚಾಟ ಅವ್ರಿಗೆ ಗೊತ್ತಾಯಿತು. ಅವರು ಧರ್ಮಾರ್ಥವಾಗಿ ನನಗೆ ಮನೆ ತಂದು ಕೊಟ್ಟರು. ಅಲ್ಲಿಂದ ನನ್ನ ನಾಟಕ ಪುಸ್ತಕ ನೀವು ಯಾವುದೊಂದು ಒಳ್ಳೆ ದಿಶೆಯಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದು ಸ್ಪಷ್ಟ ಆಯ್ತು. ಅವ್ರಿಗೆ ಹೇಳಿದ್ರು, ನೀವು ಇಷ್ಟೆಲ್ಲ ಮಾಡುವಾಗ ಯಾಕಪ್ಪ ನನ್ನದೊಂದು ಕಿಂಚಿತ್ ಅಳಿಲ ಸೇವೆ ಅಂತ ಹೇಳಿ 80 ಪುಸ್ತಕ ಜೆರಾಕ್ಸ್ ಮಾಡಿ ಮನೆ ತಂದು ಕೊಟ್ಟಿದ್ದಾರೆ. ಅಳಿಲ ಸೇವೆ ಅಲ್ಲ ಸರ್, 80 ಅವರು ಹೇಳುದು ಅದೇ ಮಾಡಿಕೊಟ್ರು. ಮತ್ತೆ ಏನಾಯ್ತು ಅಂತಂದರೆ ನಾನು ಪ್ರತಿ ಆದಿತ್ಯವಾರ ಕನ್ನಡಪ್ರಭ, ಪ್ರಜಾವಾಣಿ ಎಲ್ಲ ಮ್ಯಾಗ್ಝಿನ್ ತಗೊಳ್ತೇನೆ. ಅದರಲ್ಲಿ ಪುರವಣಿ ಅಂತ ಬರುತ್ತೆ. ಆ ಪುರವಣಿಯಲ್ಲಿ ಈ ವಾರ ಮುದ್ರಿತಗೊಂಡ ತುಳುನಾಟಕ ಪುಸ್ತಕ ಬಿಡುಗಡೆ ಒಂದು, ಅದರಲ್ಲಿ ಪುಸ್ತಕ ಪ್ರಕಾಶನ ಅಂತ ಒಂದೇನು ಇರ್ತದೆ. ಅದು ಪ್ರತಿ ಸರಿ ಈ ಪ್ರಜಾವಾಣಿ ಎಲ್ಲ ಪೇಪರ್ ನಾನೇನು ಮಾಡ್ತೇನೆ, ಬಂದು ಕೂಡಲೇ ಅದ್ರಲ್ಲಿ ಇದು ಮುಂಚೆ ಲ್ಯಾಂಡ್ ಅಂತಿತ್ತು, ಈಗ ಮೊಬೈಲ್ ಲ್ಯಾಂಡಿಗೆ ಫೋನ್ ಮಾಡಿ ಆಯ್ತು. ಯಾಕಂದ್ರೆ ನಮ್ಮನೆ ಒಂದು ಲ್ಯಾಂಡ್ ಫೋನ್ ಇತ್ತು. ಸರ್ ಹೀಗೆ ಪೇಪರ್ ಬಂದಿದೆ ಸರ್, ಹೀಗೆ ನಾನು ಒಂದು ಹವ್ಯಾಸ ಮುದ್ರಿತ ಪುಸ್ತಕ ಬಗ್ಗೆ ದಯವಿಟ್ಟು ಕಳಿಸ್ಬೋದು ಅಂತ ಹೇಳಿ. ಎಸ್ ಕೂಡಲೇ ಹೀಗೆ ಪುಸ್ತಕ ಮಾಡಿ ಎಮ್ಮೊ ಮಾಡಿ ಕಳಿಸ್ತಿದ್ದೆ. ಅವಾಗ ಆಗಿನ ಕಾಲದಲ್ಲಿ ಎಮ್ಮೊ ಅವರಿಗೆ ರಸೀದಿ ಸಿಕ್ಕಿ ಕೂಡಲೇ 1-2 ದಿನದಲ್ಲಿ ನಮಗೆ ಪುಸ್ತಕ ಬರ್ತದೆ. ಅದೇ ರೀತಿ ಮಾಡ್ತಾ 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 ಈಗ 200 ಕೈಬರಹದ ಪುಸ್ತಕಗಳು ಎಷ್ಟಿವೆ ಸರ್? ಕೈಬರಹದ ಪುಸ್ತಕಗಳು ಸುಮಾರು ಈಗ ಕೆಲವು ನಾನೀಗ ನಿಮಗೆ ಕಳಿಸಿಕೊಡ್ತೀನಿ, ಕೆಲವು ನಿನ್ನ ಬಿಟ್ಟೋಗಿದೆ. ಈಗ ಒಂದು 32 ಇದೆ ನನ್ನ ಹತ್ರ. 32? ಹೌದು. ಕೆಲವರು ಕೊಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ನಾವು ಎಲ್ಲಾರು ಆ ನಾಟಕ ಮಾಡ್ತೇವೆ ಅಂತೇಳಿ. ಯಾಕಂದರೆ ಈಗ ಸಪೋಸ್ ಈಗ ಕೆಲವು ನಾಟಕ ಈಗ ಆಗ್ತಾ ಉಂಟು ಈಗ ಅಲ್ಲ ಅಂದರೆ ನಾವೆಲ್ಲಾರು ಆ ನಾಟಕವನ್ನು ಮಾಡ್ತೇವೆ ಅಂತೇಳಿ. ಆದರೆ ನನಗೆ ಆ ಅಭ್ಯಾಸ ಇಲ್ಲ. ನನಗೇನಂತ ಹೇಳಿದ್ರೆ ನಾಟಕದ ಪುಸ್ತಕ ನನ್ನ ಸಂಗ್ರಹದಲ್ಲಿ ಇರಬೇಕು. ಅಲ್ಲ, ಅದು ಮುಂದಿನ ಪೀಳಿಗೆಗೆ ಒಂದು ಉಪಯೋಗ ಆಗಬೇಕು. ಆದರೆ ಈಗಿನವರು ನಾನು ಎಷ್ಟೊಂದು ಸುಮಾರು ಜನರಿಗೆ ಒಂದು 10 ದಿನದಲ್ಲಿ ಎಲ್ಲರಿಗೆ ನಾನು PDF ಕಳಿಸಿದ್ದೇನೆ. ನೋಡಿ ನನ್ನ ಹತ್ರ ಇಷ್ಟು ಪುಸ್ತಕಗಳಿವೆ, ನಿಮ್ಮ ಹತ್ರ ಏನಾದರೂ ಇದ್ದರೆ ದಯವಿಟ್ಟು ಕೊಡಿ ಅಂತ ಹೇಳಿದ್ರೆ ಯಾರು ಕೂಡ ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಯಾರು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ. ಒಬ್ಬರು ಮಾತ್ರ ನನಗೆ ರೆಸ್ಪಾನ್ಸ್ ಮಾಡಿದೆ ಅಂದರೆ ಪ್ರಕಾಶ್ ಸುವರ್ಣ ಅಂತೇಳಿ ಕಟ್ಪಾಡಿಯವರು. ಅವರು ನನಗೆ ಒಂದು, ಕಲ್ಯಾಣಿಯವರೇ ನನ್ನ ಹತ್ರ ಒಂದು ಮುದ್ರಿತ ಉಂಟು, 4 ಕೈ ಬರೆದ ಪುಸ್ತಕ ಉಂಟು, ಅದು ನನ್ನ ಹತ್ರ ಉಂಟು, ಅದು ನಿಮಗೆ ಕೊಡ್ತೇನೆ ಅಂತೇಳಿ ಅವರು ಒಂದು ನನಗೆ ರೆಸ್ಪಾನ್ಸ್ ಮಾಡಿದ್ದು ಬಿಟ್ಟರೆ ಬೇರೆ ಎಲ್ಲರೂ ನನಗೆ ಕೈ ಹೀಗೆ ಮಾಡಿದ್ದಾರೆ ವಿನ ಪುಸ್ತಕ ಇದೆ ಅಂತ ಯಾರು ಹೇಳಿಲ್ಲ. ಅಂದರೆ ಗೊತ್ತಾಯ್ತು, ತೊಂದರೆ ಇಲ್ಲ. ಮತ್ತು ಕೆಲವ್ರ ಒಂದು ಅಭ್ಯಾಸ ಇದೆ ಸರ್, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾಟಕ ಆದಮೇಲೆ ಸ್ಕ್ರಿಪ್ಟನ್ನು ಉಳಿಸ್ಕೊಳ್ಳುವಂಥ ಅಭ್ಯಾಸ ಕೆಲವರಲ್ಲಿ. ಅದು ನಾವೀಗ ಎಷ್ಟೋ ಕಡೆ ನಾನು ನೋಡ್ತೇನೆ, ನಮ್ಮ ನಾಟಕ ಆಯ್ತು, ನಾಟಕ ಮುಗಿಯೋದ್ರೊಳಗೆ ಇರೋದಿಲ್ಲ. ಮುಗಿಯೋದ್ರೊಳಗಲ್ಲ, ಅಲ್ಲಿಗೆ ಯಾವುದು ನಮ್ಮ ಮೇಕಪ್ ರೂಮಲ್ಲೇ ತೆಗೆದಿರ್ತಾರೆ. ಮತ್ತೆ ಅದನ್ನು ನಾನೇ ಹೇಕೊಂಡು ಬಂದು, ನೋಡಪ್ಪ ನಿನ್ನ ಪುಸ್ತಕ ಇಲ್ಲಿ ಉಂಟು, ಸ್ಕ್ರಿಪ್ಟ್ ಉಂಟು, ಇಲ್ಲ ಜವಾಬ್ದಾರಿ ಇಲ್ಲ. ಈಗ ಪರಿಸ್ಥಿತಿ ಹಾಗೆ ಆಗಿದೆ ಸರ್. ಓಕೆ, ಆತ್ಮೀಯ ವೀಕ್ಷಕರೇ, 281 ತುಳು ನಾಟಕದ ಮುದ್ರಿತ ಪ್ರತಿಗಳನ್ನು ಸಂಗ್ರಹಿಸಿದ್ದಾರೆ ಸುಮಾರು 15 ವರ್ಷದಿಂದ. ಅದ್ಭುತವಾದಂಥ ಸಾಧನೆ. ತುಳು ಭಾಷೆಗೆ ಈ ರೀತಿಯ ಸೇವೆ ಕೊಟ್ಟವರು ಯಾರಿಲ್ಲ. ಬಹುಶಃ ಪ್ರಭಾಕರ ಕಲ್ಯಾಣಿ ಒಬ್ಬರೇ. ಮಹಾಲಿಂಗ್ ಭಟ್ ಅವರ ಬಗ್ಗೆ ಹೇಳಿದ್ರು, ಅವರು ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿದರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಯಾಕೆಂದರೆ ಅವರು 80 ಪುಸ್ತಕಗಳನ್ನು ಇವರಿಗೆ ತಂದು ಕೊಟ್ಟಿದ್ರೆ, ಇವರೊಂದು ಏನು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಏನೊಂದು ಸಾಧನೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಮ್ಮದಾದಂಥ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ ಮಹಾಲಿಂಗ್ ಭಟ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ಕಲಾವಿದ ಸರಣಿ ಸಂಚಿಕೆಯ ಇನ್ನೊಂದು ಅಷ್ಟು ವಿಚಾರಗಳು ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕಲಾವಿದರು, ರಂಗಕರ್ಮಿಗಳು. ಉಡುಪಿಯ ಮಟ್ಟಿಗೆ ಹೇಳೋದಾದರೆ ಅತ್ಯಂತ ಹಳೆಯ ನಾಟಕ ತಂಡವನ್ನು ಕಟ್ಟಿದವರು, ಕೂಡಿದ ಕಲಾವಿದರು ಪೆರುಡೂರು ಅನ್ನುವಂತಹ ಸಂಘವನ್ನು ಕಟ್ಟಿ ಆ ಮೂಲಕವಾಗಿ ರಂಗಭೂಮಿಗೆ ತನ್ನದೇ ಆದಂಥ ವಿಶಿಷ್ಟ ಸೇವೆಯನ್ನು ಕೊಟ್ಟವರು ಪ್ರಭಾಕರ್ ಕಲ್ಯಾಣಿ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಸರ್, ನಮಗೆ ಗೊತ್ತಾಗ್ತಾ ಇದೆ, ಯಾಕೆಂದರೆ 15 ವರ್ಷಗಳಲ್ಲಿ ನಿರಂತರವಾಗಿ ಇದರ ಹಿಂದೆ ಬಿದ್ದಿದ್ರಿ. ಅಂದರೆ ಒಂದು ಗುರಿಯನ್ನು ಇಟ್ಕೊಂಡು ಅಷ್ಟು ವರ್ಷ ನಿರಂತರತೆಯನ್ನು ಕಾಪಾಡ್ಕೊಳ್ಳೋದು ಭಾಳ ಕಷ್ಟ. ಯಾಕಂದರೆ ಕೆಲವೊಮ್ಮೆ ಆಸಕ್ತಿ ಹೋಗ್ತದೆ ಸರ್. ಈಗ ನಮ್ಮಲ್ಲಿ ನಾವು ನೋಡ್ತೇವೆ, ಆಸಕ್ತಿ ಇರ್ತದೆ, ಏನೋ ಮಾಡ್ಬೋದು, 1-2 ವರ್ಷ 3 ವರ್ಷ ಹಾಕುವಾಗ ಸಾಕು ಅಂತ ಆಗ್ತದೆ. ಸಂಘ ಸಂಸ್ಥೆಗಳು ಹಾಗೆ 1-2 ಹುಟ್ಟಿದ 1-3-4 ವರ್ಷ ವಾರ್ಷಿಕೋತ್ಸವ ಎಲ್ಲ ಮಾಡ್ತಾರೆ, ಮತ್ತೆ ನಿಲ್ತಾರೆ.
ಬಟ್ ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಒಂದು ಸಂಘ ಸಂಸ್ಥೆ 88ರಿಂದ ಕೂರ್ದಿ ಕಲಾವಿದರು ಅನ್ನುವಂಥ ತಂಡವನ್ನು ಕಟ್ಕೊಂಡು ಇವತ್ತಿಗೂ ರಂಗಕ್ರಿಯೆಯನ್ನ ರಂಗಭೂಮಿಗೆ ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಇದ್ರಿ. ಈಗ 281 ಪುಸ್ತಕಗಳು ಅಂತ ನಾವು ಅದ್ರ ಬಗ್ಗೆ ನಾನೀಗ ನಿಮ್ಮ ಬೇರೆ ವಿಚಾರಗಳಿಂದ ನಾನು ಅದ್ರ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ವಹಿಸ್ಕೊಳ್ತೇನೆ. ಯಾಕೆಂದ್ರೆ ಇದು ಅಸಾಮಾನ್ಯ ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಯಾರೋ ಆಡ್ ಮಾತಲ್ಲಿ ಕೇಳೋದನ್ನು ನಾವು ಕೇಳಬಹುದು. ಏನಂದ್ರೆ ಅವತ್ತಷ್ಟು ಪುಸ್ತಕ ಇತ್ತಂತೆ, ಅವ್ರು ಬರೆದ್ರಂತೆ, ಇವ್ರು ಬರೆದ್ರಂತೆ, ಅದು ಇತ್ತಂತೆ ಅಂತಲೇ ಹೇಳ್ಬೇಕಾಗುತ್ತೆ. ಬಟ್ ಈ ನಿಮ್ಮ ಕೆಲಸದ ಮೂಲಕ ಯಾವ ನಾಟಕ ಯಾರು ಎಷ್ಟು ಬರೆದ್ರೂ ನಿಖರವಾಗಿ ಮಾಹಿತಿ ಲಭ್ಯ ಆಗೋದಕ್ಕೆ ಸಾಧ್ಯ. ಇದ್ರ ಜೊತೆಗೆ ಕೈ ಬರಹದ ಪ್ರತಿಗಳಿದ್ದೇವೆ ಅಂತ ಹೇಳಿದ್ರೆ ಸರ್, ಅದನ್ನೇನಾದ್ರೂ ಮುದ್ರಣ ಮಾಡುವಂತ ಯೋಜನೆ ಇದೆಯಾ? ನಾನು ಈಗ ಎಷ್ಟು ನಾಟಕ ಕೈ ಬರಹದಲ್ಲಿ ಇದೆ ಅದನ್ನೆಲ್ಲ ಒಮ್ಮೆಲೆ ಕಲೆಕ್ಟ್ ಮಾಡಿ ಒಂದೇ ಸರಿ ಕೈ ಹಾಕು ಅಂತೇಳಿ, ಅಂದರೆ ಒಂದೊಂದೇ ಬೇಡ ಅಂತೇಳಿ. ಯಾಕಂದರೆ ಈ ಸರಿಗೆ ಒಂದು ಪುಸ್ತಕ ಸಿಕ್ತು ಮಾಡೋದು, ಅದೊಂದು 2 ವರ್ಷ ನಂತರ PDF ಕಳೆದೋಗೋದು, ಅದಕ್ಕೆ ಬೇಡ. ಇನ್ನು 1 ವರ್ಷದ ನಾನು ಟೈಮ್ ತಗೊಳ್ಳೋದು. 1 ವರ್ಷದಲ್ಲಿ ನನಗೆ ಎಷ್ಟು ಸಿಗ್ತದೆ ಯಾವುದು ಕೈ ಬರೋದು ಅದನ್ನೊಂದು ಜೆರಾಕ್ಸ್ ಅಥವಾ ಪ್ರಿಂಟ್ ಅದು ಟೈಪ್ ಮಾಡಿ PDF ಮಾಡಿ ಸ್ಟಾಕ್ ಮಾಡಿ ಇಡಬೇಕಂತ ಒಂದು ಆಸೆ ಉಂಟು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡುವುದು ಏನಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಮುದ್ರಿತ ತುಳು ಪುಸ್ತಕ ಅಥವಾ ಕೈ ಬರೋ ಪುಸ್ತಕ ದಯವಿಟ್ಟು ನನಗೆ ಕೊಡಿ. ನಾನು ಮಾತ್ರ ಆ ನಾಟಕವನ್ನು ಎಲ್ಲಿಯೂ ನಾನು ಪ್ರದರ್ಶನ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಪ್ರದರ್ಶನ ಮಾಡ್ತಾರೆ ಅಂತೇಳಿ ಕೊಡುವುದಿಲ್ಲ. ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಹೇಳ್ತೇನೆ, ಪ್ರದರ್ಶನ ಅಂತೂ ನಾನು ಮಾಡೋದಿಲ್ಲ. ಮುಂದಿನ ಪೀಳಿಗೆಗೆ ನನ್ನದೊಂದು ಸಹಾಯ. ಆದರೆ ಅದು ಕೆಲವೊಮ್ಮೆ ಏನಾಗ್ತದೆ, ನೀವು ಹೇಳಿದ್ರಿ ಏನಂದ್ರೆ ಕೆಲವರು ಕೊಡುವುದಿಲ್ಲ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ತಂಡದ ನಾಟಕಗಳೇನಿರ್ತವೆ ಅದು ಮತ್ತೆ 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 ಪ್ರದರ್ಶನಗೊಳ್ತಾನೆ ಇರ್ತವೆ. ಕೆಲವು ಕಾರಣ ಇದೆ. ಉದಾಹರಣೆಗೆ ಕಾಪಿಗಾಡ್ ಅವರದ್ದು ಕೊಡಿಯಲ್ ಬೈಲವ್ರದ್ದು ಇರ್ಬೋದು. ಬಹುತೇಕ ಅಂತಹ ಕೆಲವು ತಂಡಗಳು ಕೊಡೋದಕ್ಕೆ ಕಷ್ಟ ಅಂತ ಅನಿಸ್ತದೆ. ಆದರೆ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಊರಿನ ಯುವಕ ಮಂಡಲಗಳು ಅವರೇ ಕಲಾವಿದರಾಗಿ ಅವರೇ ನಾಟಕವನ್ನು ಮಾಡ್ತಾ ಇದ್ರು. ಈಗ ಹೆಚ್ಚಿನ ಯುವಕ ಮಂಡಲಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ಬೇರೆ ತಂಡದ ನಾಟಕಗಳನ್ನು ಆಡಿಸ್ತಾರೆ. ಈ ಕಾರಣದಿಂದ ಏನಾಗುತ್ತೆ ಅಂದ್ರೆ ಒಂದೇ ನಾಟಕ ಹೆಚ್ಚು ಪ್ರದರ್ಶನ ಕಾಣುತ್ತದೆ, ಆದ್ರೆ ಹೊಸ ನಾಟಕಗಳು ಬರೋದು ಕಡಿಮೆ ಆಗಿದೆ. ಅಂದ್ರೆ ಇದು ವಾಸ್ತವ. ಈ ಕಾರಣದಿಂದಾಗಿ ಬಹುಶಃ ನಮ್ಮಲ್ಲಿ ಒಂದಷ್ಟು ನಾಟಕಗಳು ಬರೋದು ಕಡಿಮೆ ಆಗ್ತದೆ ಅಂತ ಅನಿಸ್ಬೋದು. ಈಗ ಎಂತ ಹೇಳಿದ್ರೆ, ಈಗ ಸಪೋಸ್ ಈಗ ನಾನು ಹೇಳ್ತೇನೆ ಒಂದೊಂದು ಊರಿನಲ್ಲಿ ಒಂದೊಂದು ನಾಟಕಗಳು ಆಗ್ತವೆ. ಈಗ ಏನಾಗಿದೆ ಅಂತೇಳಿ ಇಂದಿನ ಯುವಕರಿಗೆ, ಅದು ಗ್ರಾಮೀಣ ಪ್ರದೇಶದ ಯುವಕರಿಗೆ ಸ್ವಲ್ಪ ಉತ್ಸಾಹ ಈಗ ಕಡಿಮೆ ಆಗಿದೆ. ಅಂದರೆ ಯಾರಿಗೂ ಈಗ ಪುರ್ಸೋತಿಲ್ಲ ಸರ್. ಇನ್ನೊಂದು ಏನಂದ್ರೆ ಆಗಿನ ಕಾಲಕ್ಕೆ ನಮಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಅದೇ ನಾಟಕವೇ. ನೀವು ಹೇಳ್ತೀರಿ ಅಂದಿನ ಕಾಲದಲ್ಲಿ 1970-75 ಘಟ್ಟದಲ್ಲಿ ನಮ್ಮ ಶಾಲೆಯಲ್ಲಿ ಕರೆಂಟ್ ಇರಲಿಲ್ಲ. ಗ್ಯಾಸ್ ಲೈಟ್ 2 ಗ್ಯಾಸ್ ಲೈಟ್ 3 ಗ್ಯಾಸ್ ಲೈಟ್ ಹಿಡ್ಕೊಂಡು ಹೋಗಿ ನೇತು ಹಾಕೊಂಡು ನಾವು ಟ್ರಯಲ್ ಮಾಡ್ತಿತ್ತು. ಈಗ ಹಾಗಲ್ಲ. ಈಗ ನಿಮಗೆ ಬೇಕಾದ ಒಂದು ಯಾವ ರೀತಿಯ ಒಂದು ಲೈಟಿಂಗ್ಸ್ ಎಲ್ಲ ಇದೆ. ಆವಾಗ 3 ಗ್ಯಾಸ್ ಲೈಟ್ ತಪ್ಪಿದ್ರೆ 4 ಗ್ಯಾಸ್ ಲೈಟಲ್ಲೇ ನಮ್ಮದು ನಾಟಕ. ಅಂದರೆ ಪರಿಸ್ಥಿತಿ ಆವಾಗ ಅಷ್ಟು ಕಷ್ಟ ಇತ್ತು. ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ರು ಬೇಕಿತ್ತು. ಅದಕ್ಕೆ ಸೀಮೆಣ್ಣೆ ರೆಡಿ ಆಗಿರಬೇಕು, ನೋಡಬೇಕು, ಗಾಳಿ ಹಾಕಬೇಕು. ಅಂದ್ರೆ ಆ ನಾಟಕಕ್ಕೂ ಜನ ಒಂದು ಆ ಪ್ರದೇಶದಲ್ಲಿ ಒಂದು 400-500 ಜನ ಬರ್ತಾ ಇದ್ರು. ಅದು ದೂರದಿಂದ. ಅದೇ ನಾಟಕ ಅಂತ ಹೇಳಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಒಟ್ಟಾಗಿ ಆಗ್ತಾರೆ. ಅದೇ ಇವತ್ತು ನನ್ನದೊಂದು ಮನವಿ ಏನಂತ ಹೇಳಿದ್ರೆ, ಇವತ್ತಿನ ನಾಟಕದಲ್ಲಿ ಜನರಿಗೆ ಬೇಕಾದದ್ದು ಮನೋರಂಜನೆ, ಅದರ ಕಥಾವಸ್ತು ಭಾರಿ ಕಡಿಮೆ ಉಂಟು. ಅಂದ್ರೆ ಕಾಲಘಟ್ಟ ಬದಲಾಗಿದೆ. ಯಾಕೆ ತಂಡದವರ ತಪ್ಪಲ್ಲ, ಜನರಿಗೆ ಏನ್ ಬೇಕು. ಈಗ ಜನರಿಗೆ ಏನ್ ನಿರೀಕ್ಷೆ ಮಾಡ್ತಾರೆ, ಕಾಮಿಡಿ ಬೇಕು, ಹಾಸ್ಯ ಬೇಕು. ಯಾಕಂತ ಹೇಳಿದ್ರೆ ಆ 2 ಗಂಟೆಗಳ ಕಾಲ ಇದೆಯಲ್ಲ, ಆ ಮನೆಯಲ್ಲಿ ಕೆಲವು ನೆಮ್ಮದಿ ಇರಲಿ. ಈಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ಈಗ ಆ 2 ಗಂಟೆಗಳ ಕಾಲ ರಿಲ್ಯಾಕ್ಸ್ ಆಗ್ಬೇಕು. ಆ 2 ಗಂಟೆಗಳ ಕಾಲ ನಾಟಕ ನೋಡ್ಕೊಂಡು ಹೀಗೆ ನೋಡ್ಕೊಂಡು ಎಲ್ಲ ಮರಿಬೇಕು. ಆದ್ರೆ ನಾಟಕ ನೋಡಿ ಏನೊಂದು ಅರ್ಧ ಗಂಟೆ ನಂತರ ನಾಟಕ ಇಂಚೆ ಇತ್ತಂಡು ನಾಟಕದ ಕಥಾಸಾರ ಅವು ಹೆಂಗೆ ಗೊತ್ತಿತ್ತು, ಒಟ್ಟು ತೆಲ್ಪರೇ ಇತ್ತು. ಅಂದ್ರೆ ಇವತ್ತಿನ ಸನ್ನಿವೇಶ ಅಂದ್ರೆ ನಾಟಕದಲ್ಲಿ ಕಥಾವಸ್ತು ಇಲ್ಲ, ನೆಗಳ್ಲಿಕ್ಕೆ ಇರುವಂಥದ್ದು ಅಷ್ಟೇ. ಖಂಡಿತ ಬಹುಶಃ ಕಾಲಘಟ್ಟಕ್ಕೆ ಅನುಗುಣವಾಗಿ ಅಥವಾ ಜನರ ಬೇಡಿಕೆಗೆ ಬೇಕಾಗಿ. ಈಗ ಜನರ ಬೇಡಿಕೆಗೋಸ್ಕರ ನಾವು ನಾಟಕ ಮಾಡೋದು ಅಷ್ಟೇ, ನಮಗೆಗೋಸ್ಕರ ನಾಟಕ ಮಾಡೋದಲ್ಲ. ಜನರಿಗೆ ಯಾವ ರೀತಿಯ ನಾಟಕಗಳು ಬೇಕು, ಯಾವುದಕ್ಕೆ ಕಾಮಿಡಿಯಾ ಅಥವಾ ಟ್ರೆಜೆಡಿ. ಹೆಚ್ಚಿನವ್ರು ಹೇಳೋದು ಇಲ್ಲ ನಮಗೆ ಕಾಮಿಡಿ ಟ್ರೆಜೆಡಿ ಮನೆಯಲ್ಲಿ ಆಗ್ತಾ ಉಂಟು, ನಮಗೆ ಟ್ರೆಜೆಡಿ ನಮಗೆ ಬೇಕಾದ್ದು ಕಾಮಿಡಿ. ಅದು ಆಗ್ತಾನೆ ಉಂಟು ಡೈಲಿ. ಅದು ಮತ್ತೆ ತೋರಿಸಬೇಡಿ, ಅದು ಬೇಡ. ಅಲ್ಲ ಅದ್ರ ಜೊತೆ ಒಂದಷ್ಟು ಸೀರಿಯಲ್ಸ್ ಇದೆಯಲ್ಲ. ಹೌದು, ಸೀರಿಯಲ್ಗಿಂತಲೂ ನಮಗೆ ಟ್ರೆಜೆಡಿ ನಾಟಕ ಇದು ಟ್ರೆಜೆಡಿ ಉಂಟಲ್ಲ, ಅದು ದಿನ ಬೆಳಿಗ್ಗೆ ಸಂಜೆ ತನಕ, ಬೆಳಿಗ್ಗೆ 1 ಗಂಟೆ ಸಂಜೆ 1 ಗಂಟೆ ನಾವು ಮನೆಗೆ ಹೋದ್ಮೇಲೆ ಅಷ್ಟೇ ಮನೆಗೆ. ಜನರಿಗೆ ಅದೇ ಜನರಿಗೆ ಬೇಕಾದ್ದು ಮನೋರಂಜನೆ, ಹಾಸ್ಯ. ಓಕೆ. ಈಗ ಇನ್ನೊಂದೇನಂದ್ರೆ ನಾಟಕಗಳ ಪ್ರತಿಗಳು ಸರಿ ಸರ್, ಬಹುಶಃ ಇನ್ನು ಮುಂದಿನ ಅದು ಅಧ್ಯಯನಕ್ಕೆ ಮಾತ್ರ ಯೋಗ್ಯ ಆಗ್ಬಹುದು ಕೆಲವು ನಾಟಕಗಳು. ಯಾಕೆಂದ್ರೆ ಬಹುಶಃ ಈ ನಾಟಕಗಳಾಗ್ಲಿ ನಮ್ಮ ಯಾವುದೇ ಸಿನಿಮಾಗಳಾಗ್ಲಿ
ನಾವು ಇನ್ನೊಂದು ಬಗೆಯಿಂದ ಅದನ್ನು ನೋಡ್ತಾ ಇಲ್ಲ. ಯಾಕಂದ್ರೆ ಅದು ನನ್ನ ಪ್ರಕಾರ ತೌಲನಿಕ ಅಧ್ಯಯನಕ್ಕೆ ಯೋಗ್ಯವಾದಂಥದ್ದು. ಹಿಂದಿನ ಸಿನಿಮಾಗಳಿರ್ಬೋದು, ಹಿಂದಿನ ನಾಟಕಗಳಿರ್ಬೋದು. ಯಾಕೆಂದ್ರೆ ಆ ನಾಟಕಗಳಲ್ಲಿ ಏನೆಲ್ಲ ವಿಷಯಗಳನ್ನು ಬಳಸ್ತಿದ್ರು ಅದು ಆ ಕಾಲಘಟ್ಟದಲ್ಲಿ ಜನಜೀವನ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಇತ್ತು. ಅವತ್ತು ಲೆಟರ್ ಬರೆದು ನಡೆಯುವಂತ ಸನ್ನಿವೇಶಗಳು ಆ ನಾಟಕದಲ್ಲಿ ಇತ್ತು. ಇವತ್ತು ನಾವು ಅದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ. ಟೆಲಿಗ್ರಾಮ್ ಬಂತು, ಆಮೇಲೆ ಡಾಕ್ಟರ್ ಮನೆಗೆ ಬಂದ್ರು. ಬರುವಂತ ಸನ್ನಿವೇಶ ಅಂತ ಹೇಳಿದ್ರೆ ಆ ಕೈಯಲ್ಲಿ ಇದು ಡಾಕ್ಟರ್ ಬಾಕ್ಸ್ ಇದೆಲ್ಲ ಈ ಟೈಪ್ ಅದು ಹೇಳಿದ್ದು, ಅದು ಬಾಕ್ಸ್. ಅದು ರಿಯಲ್ ಆಗಿ ನಾಟಕದಲ್ಲಿ ಯಾವ್ಯಾವ ವಸ್ತುಗಳು ಬೇಕು, ಈಗ ಹಾಗೇನಿಲ್ಲ. ಅಲ್ಲ, ಅಂಥದ್ದನ್ನೆಲ್ಲ ನೋಡಿದಾಗ ಆಗಿನ ಕಾಲದ ಜನಜೀವನ ಹೇಗಿತ್ತು, ಈಗಿನ ಒಂದು ರೀತಿಯ ಕಂಪ್ಯಾರಿಸನ್ಗೆ ಬಹಳಷ್ಟು ಒಳ್ಳೇದು ಅಂತ ಅನಿಸ್ತದೆ. ನಾವೀಗ ಚಲನಚಿತ್ರವನ್ನು ತಿಳ್ಕೊಂಡ್ರು, ರಾಜ್ಕುಮಾರ್ ಇರ್ಬೋದು ಅಥವಾ ಇವರು ಯಾರು ಉದಯ್ ಕುಮಾರ್ ಇರ್ಬೋದು, ಹಳೆ ಏನೆಲ್ಲ ಚಲನಚಿತ್ರಗಳನ್ನು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ನಾವು ನೋಡ್ತೀವಿ. ಆಗಿನ ಮಾರ್ಗಗಳು ಹೇಗಿತ್ತು, ಲೈಟ್ ಕಂಬ ಹೇಗಿತ್ತು, ಮನೆ ಒಳಗಿನ ವಸ್ತುಗಳು ಹೇಗಿತ್ತು, ನಾವು ನಮ್ಮ ನಾಟಕ ಪರದೆಯಲ್ಲಿ ಅದನ್ನೇ ತೋರಿಸ್ತಾ ಇದ್ವಿ. ಮನೆ ಒಳಗೆ ಒಂದು ಮಿಡ್ಲ್ ಅಲ್ಲಿ ಒಂದು ಬರುವಂತ ಪರದೆಯಲ್ಲಿ ಪರದೆ ನಾಟಕದಲ್ಲಿ ಎಲ್ಲ ಬಾಗಿಲು ಮನೆ ಕಿಟಕಿ ಎಲ್ಲ ಮಾಡ್ತಾ ಇದ್ರು. ಮನೆಯಲ್ಲಿ ಯೂಸ್ ಮಾಡುವಂತ ಫರ್ನಿಚರ್ಸ್ ಹೇಗಿತ್ತು, ಅದು ಹಳೆ ಕಾಲದ ಅದು ಈಗ ನಾವು ನೋಡ್ತಾ ಇಲ್ಲ. ಅದೆಲ್ಲವನ್ನು ನೋಡ್ಲಿಕ್ಕೆ ಆಗ್ತಿತ್ತು ಅಂತ ಹಳೆ ನಾಟಕದಲ್ಲಿ. ಅದೇ ಈ ಹೊಸ ನಾಟಕದಲ್ಲಿ ಅದಿಲ್ಲ. ಆದ್ರಿಂದ ಈ ಕಾಲಘಟ್ಟಕ್ಕೆ ಏನಂದ್ರೆ ಪ್ರದರ್ಶನ ಕಷ್ಟ ಆದ್ರೂ ಕೂಡ ಬಹುಶಃ ತಿಳ್ಕೊಳ್ಳಿಕ್ಕೆ, ಒಂದು ಕತೆ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇವತ್ತಿನ ಜನತೆಗೆ ಬಹಳಷ್ಟು. ಇನ್ನೊಂದು, ರಂಗಾಸಕ್ತನಾದವನಿಗೆ ಎಲ್ಲದಕ್ಕೂ ಕೂಡ ಒಂದು ಕಲೀಲಿಕ್ಕೆ ಇರ್ತದೆ. ಈಗ ನಿಮ್ಮಂತವ್ರು ಸಿಕ್ಕಿದ್ರೆ, ಹಿರಿಯರು ಸಿಕ್ಕಿದ್ರೆ, ನಾನು ಒಂದಷ್ಟು ವಿಚಾರಗಳು ಖಂಡಿತ ಸಿಗ್ತದೆ ಕಲೀಲಿಕ್ಕೆ ಮನಸ್ಸಿದ್ದವರಿಗೆ. ನೀವೊಂದು ಪುಸ್ತಕನ ತೆಗೆದುಕೊಂಡಾಗ ಉದಾಹರಣೆಗೆ ಏನಿಲ್ಲ ಅಂದ್ರು ಒಬ್ಬ ತುಳು ಭಾಷೆಯ ಪ್ರೀತಿ ಇರುವವರಿಗೆ ಅಥವಾ ರಂಗಭೂಮಿಯಲ್ಲಿ ಅದರಲ್ಲಿ ಒಂದಷ್ಟು ಹಳೆಯ ಶಬ್ದಗಳಂತೂ ಸಿಗ್ತವೆ. ಹಳೆಯ ಶಬ್ದಗಳು ಇವತ್ತೇನು ಮರೆ ಆಗ್ತಾ ಇವೆ, ನಮ್ಮ ತುಳು ಭಾಷೆಯ ಹಲವು ಶಬ್ದಗಳು ಇವತ್ತು ನಮ್ಗೇನಂದ್ರೆ ಈ ಸಾರಿ ಥ್ಯಾಂಕ್ಸ್ ಎರಡು ಬಂದ್ಮೇಲೆ ನಮ್ಮ ಉಪಕಾರ ಎಲ್ಲ ಮರ್ತೋಗಿದೆ. ಅಂದ್ರೆ ನಾವು ಅದನ್ನೇ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಆಗಿನ ಕಾಲದ ಎಲ್ಲ ಭಾಷೆಗಳು, ಮರ್ತೋಗಿರುವಂತಹ ಶಬ್ದಗಳು, ಮತ್ತೆ ಇವತ್ತು ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವಾಗದಂತ ಅನೇಕ ವಸ್ತುಗಳ ವಿಷಯಗಳು ಕೂಡ ಖಂಡಿತ ಅದರಲ್ಲಿ ಸಿಗೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೇನೆ. ಸರ್, ಆಮೇಲೆ ಈಗಿನ ನೀವು ರಂಗಭೂಮಿಯ ಅಂದ್ರೆ ಉಡುಪಿಯ ರಂಗಭೂಮಿ ಕಲಾವಿದರ ಒಕ್ಕೂಟದ ಕಾರ್ಯದರ್ಶಿಯಾಗಿದ್ದೀರಿ, ಇದರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ನಮ್ಮ ಲೀಲಾಧರ್ ಶೆಟ್ಟರು ಕಾಪು ಅವರದೊಂದು ಒಂದು ಆಸೆ ಇದ್ದಿತ್ತು. ಏನಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯಲ್ಲಿ ಒಂದು ಕಲಾವಿದರ ಒಕ್ಕೂಟ, ಅಂದರೆ ಬೇರೆ ಬೇರೆ ಒಕ್ಕೂಟಗಳಿದೆ, ಆದರೆ ಕಲಾವಿದರ ಒಕ್ಕೂಟ ಇಷ್ಟೊತ್ತಿರಲಿಲ್ಲ. ಅವ್ರದ್ದೊಂದು ಆಸೆ ಇತ್ತು, ಮುಂದಿನ ದಿನದಲ್ಲಿ ಒಂದು ಕಲಾವಿದರ ಒಕ್ಕೂಟ ಉಡುಪಿ ಜಿಲ್ಲೆಯಲ್ಲಿ ಮಾಡಬೇಕಂತ. ಹಾಗಾಗಿ ಕಳೆದ ವರ್ಷ ಈ ಒಕ್ಕೂಟ ಸ್ಥಾಪನೆ ಆಗಿದೆ. ಅದರ ಅಧ್ಯಕ್ಷರಾಗಿ ಲೀಲಾಧರ್ ಶೆಟ್ಟರು, ನಾನು ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇವೆ. ನಮ್ಮದು ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಕಲಾವಿದರಿಗೆ ಮುಂದಿನ ದಿನದಲ್ಲಿ ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗ್ತದೆ, ಒಂದು ಭದ್ರತೆ ಬೇಕು. ಈಗ ಕಲಾವಿದರಿಗೆ ಭದ್ರತೆ ಇಲ್ಲ. ಈಗ ನಾಳೆ ನೋಡ್ತಾ ಇದ್ದೇವೆ ಅಪಘಾತಗಳಲ್ಲಿ ಅಪಘಾತ ಆದಾಗ ಏನಿಲ್ಲ. ಅದಕ್ಕೆ ನಾವು ಏನು ಮಾಡಿದೆ ಅಂತೇಳಿ ಒಂದು ಒಕ್ಕೂಟ ಮಾಡಿ, ಆ ಒಕ್ಕೂಟದ ಮುಖೇನ ಒಂದು ಗ್ರೂಪ್ ಇನ್ಸೂರೆನ್ಸ್, ನೆಕ್ಸ್ಟ್ ಈಗ ಒಂದು ಮೀಟಿಂಗ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಗ್ರೂಪ್ ಇನ್ಸೂರೆನ್ಸ್ ಮಾಡಿ ಏನಾದರೂ ಅಪಘಾತ ಆದಾಗ ಅವರಿಗೆ ಒಂದು ಮನೆಯವರಿಗೆ ಖಂಡಿತ ಸರ್. ಈಗ ಏನಂದ್ರೆ ಕಲಾವಿದನಿಗೆ ಆಗುದೇ ಎರಡು ದೊಡ್ಡ ಆಘಾತಗಳನ್ನು, ಒಂದು ಅಪಘಾತ ಮತ್ತೊಂದು ಅನಾರೋಗ್ಯ. ಈ ಎರಡರ ಬಗ್ಗೆ ನಾವು ಈಗ ನೆಕ್ಸ್ಟ್ ಮುಂದಿನ ಮೀಟಿಂಗ್ನಲ್ಲಿ ಆ ಬಗ್ಗೆ ನಾವು ಈಗ ಚಿಂತನೆ ಮಾಡಿಕೊಂಡು ಅದನ್ನು ಮಾಡುವ ಯೋಜನೆಯಲ್ಲಿ ಇದ್ದೇವೆ. ಮತ್ತೊಂದು, ನಾನು ಎಷ್ಟೋ ಕಲಾವಿದರಿಗೆ ಹೇಳಿದೆ, ಇದೊಂದು ನಾನು ಈ ಸಂದರ್ಭ ಹೇಳಲೇಬೇಕಾಗ್ತದೆ. ಯಾಕಂದರೆ ನಾನು ಎಷ್ಟೋ ಕಲಾವಿದರಿಗೆ ಹೇಳಿದ್ದೇನೆ, ಈ 60 ವರ್ಷ ಮೇಲ್ಪಟ್ಟವರಿಗೆ ಸಂಸ್ಕೃತಿ ಇಲಾಖೆಯಿಂದ ಮಾಸಾಚನ ಅಂತ ಒಂದು ಬರ್ತದೆ. ಎಷ್ಟು ಜನರಿಗೆ ಹೇಳಿದೆ, ನೋಡಪ್ಪ ಹೀಗೆ ಮಾಸಾಚನ ಬರ್ತದೆ, ಅದು 2,000 ರೂಪಾಯಿ. ಇವಾಗ ಅದು 2,000 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, ಅದು ನಮಗೆ ಒಂದು ವರ್ತ್. ಮತ್ತು ಅದಕ್ಕೊಂದು ಗೌರವ. ಸರ್ಕಾರದ ಮಾಸಾಚನ, ಕಲಾವಿದರ ಮಾಸಾಚನ ತಗೊಳ್ಳೋದು ಅದೊಂದು ದೊಡ್ಡ ಗ್ರೇಟ್. ಹೇಳಿದೆ, ಕೆಲವರೆಲ್ಲ ಹೇಳ್ತಾರೆ, ಇಲ್ಲಪ್ಪ ಅದೆಲ್ಲ ಸುಳ್ಳು, ಸುಮ್ಮನೆ ಯಾಕೆ ನಾನು ಹೇಳಿದೆ, ಸುಳ್ಳು ಇರಲಿ ಏನೇ ಇರಲಿ, ಮಾಡಿಕೊಡುವ ಜವಾಬ್ದಾರಿ ನನ್ನದು. ನನಗೆ ನೀವು ದಾಖಲೆ ತಂದು ಕೊಡಿ, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಅಥವಾ ನೀವು ನಾಟಕದಲ್ಲಿ ಯಾವ್ಯಾವ ನಾಟಕದಲ್ಲಿ ಭಾಗವಹಿಸಿದ್ದೀರಿ, ಅಥವಾ ಪೇಪರ್ ಕಟ್ಟಿಂಗ್ಸ ಅಥವಾ ಫೋಟೋ, ಇದನ್ನೆಲ್ಲ ನನಗೆ ತಂದು ಕೊಡಿ, ನಾನು ನಿಮಗೆ ಮಾಡಿಕೊಡ್ತೇನೆ. ಯಾವುದು ಕಲಾವಿದರ ಮಾಸಾಚನ ಬೇಕಾದ್ರೆ ಬೆಂಗಳೂರಿಗೆ ಕರ್ಕೊಂಡು ಬೇಕಾದ್ರೆ ಹೋಗ್ತೇನೆ. ಒಟ್ಟು ನಿಮ್ಮ ಮುಂದಿನ ದಿನದಲ್ಲಿ ಅದು ಮಾಸಾಚನ ಸಿಗಬೇಕಂತ ಎಷ್ಟು. ಮತ್ತೆ ಒಂದೊಂದು ಸಲ ಏನಂದ್ರೆ, ನಾವು ಕೂತಲ್ಲಿಂದಲೇ ಹೇಳಿದ್ರೆ ಯಾವುದು ಆಗೋದಿಲ್ಲ, ನೀವು ಬರಬೇಕು ಸ್ವತಃ. ಕಲಾವಿದನಾದವನು ಬರಬೇಕು, ಅವರಾಗಿ ಬಂದು. ಅಲ್ಲ, ನಾನು ಇಷ್ಟು ಮನವಿ ಮಾಡ್ತಿದ್ದೇನೆ, ನಿಮಗೆ ಏನಾದರೂ ಕಲಾವಿದರಿಗೆ ಏನಾದರೂ ಇದೆ, ನನ್ನ ನಂಬರ ಇದೆ ಸರ್. ಈಗ ಒಕ್ಕೂಟದಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೀನಿ, ನನ್ನ ನಂಬರ ಇದೆ. ನಿಮಗೆ ಏನು ಒಕ್ಕೂಟದಿಂದ ಅಥವಾ ಸಂಸ್ಕೃತಿ ಇಲಾಖೆಯಿಂದ ಏನು ಬೇಕು. ಈಗ ಸಂಸ್ಕೃತಿ ಇಲಾಖೆಯಿಂದ ನಾಟಕಕ್ಕೆ ನಿಮಗೆ ಒಂದು ನಾಟಕಕ್ಕೆ 15-20 ಸಾವಿರ ಕೊಡ್ತಾರೆ, ಕನ್ನಡ ಸಂಸ್ಕೃತಿ. ಹೌದು, ಅದು ಯಾರಿಗೆ ಗೊತ್ತಿಲ್ಲ. ಇದು ಗೊತ್ತಿರೋದು ಯಾರಿಗೆ? ಯಾರು ಪ್ರತಿ ವರ್ಷ ಹೋಗಿ ಅದರಲ್ಲಿ ಕಲೆಕ್ಟ್ ಮಾಡ್ತಾರೆ, ನಾಟಕ ಮಾಡ್ತಾರೆ, ಅವ್ರಿಗೆ ಮಾತ್ರ. ಅವರು ಬಿಟ್ಟು ಕೊಡೋದಿಲ್ಲ.
ನಮಗೆ ನೀವು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ನಾಟಕ ಮಾಡುವಾಗ ಮೇಲಿಂದ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಬೋರ್ಡ್ ಇದೆ. ಅದು ಹಾಕುವ ಉದ್ದೇಶ ಏನಂತಿದೆ, ಅವರಿಗೆ ಆ ಇಲಾಖೆಯಿಂದ ದುಡ್ಡು ಬರ್ತದೆ. ಧರ್ಮಕ್ಕೆ ಯಾರು ಸಂಸ್ಕೃತಿ ಇಲಾಖೆ ಹೆಸರು ಹಾಕುದಿಲ್ಲ. ಆವಾಗ ನಾವು ಎನ್ಕೋಬೇಕು, ಓ ಸಂಸ್ಕೃತಿ ಇಲಾಖೆ ಹೆಸರು ಹಾಕಿದ್ರೆ ಇವ್ರಿಗೆ ದುಡ್ಡು ಬಂದಿರಬೇಕು. ಹೋಗಿ ನಾನು ಎನ್ಕ್ವೈರಿ ಮಾಡಿದಾಗ ಅವ್ರು ಹೇಳಿದ್ರು, ನಾವು ನಾಟಕ ಇದು ಕಾರ್ಯಕ್ರಮ ಕೊಟ್ಟರೆ ನಮ್ಮದು ಇಲಾಖೆ ಹೆಸರು ಹಾಕಿದರೆ ನಾವು ನಿಮಗೆ ಎಷ್ಟು 15-20 ಸಾವಿರ ನಾಟಕ ಕೊಡ್ತೇವೆ, ಅಥವಾ ಸಂಗೀತಕ್ಕೆ ಇಷ್ಟು, ಅಂದರೆ ವಿವಿಧ ವಿಭಾಗಕ್ಕೆ ಇಷ್ಟಿಷ್ಟು ಅಂತಿದೆ. ಅಂದಿನ ಮತ್ತೆ ನನಗೆ ಗೊತ್ತಾದ್ದು. ಈಗ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೇನೆ, ಇಷ್ಟೊಂದು ಬರಲಿಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿದ್ದೇವೆ. ಮತ್ತೊಮ್ಮೆ ನಮ್ಮ ಕಲಾಭಿಮಾನಿಗಳ ಹತ್ರ ಮತ್ತು ಕಲಾವಿದರ ಹತ್ರ ನಿಮ್ಮದೊಂದು ಕೋರಿಕೆ ಹೇಳಿ ಸರ್. ನಾನು ಹೇಳೋದೇನಲ್ಲ, ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ. ಯಾಕಂತ ಹೇಳಿದ್ರೆ ನಾನು ಈಗ ನೋಡ್ತಿದ್ದೆ, ಯಾಕಂತುಂಟ ಈಗ ಕಲೆ ಶಾಶ್ವತ. ಖಂಡಿತ ಅಲ್ಲ, ಕೇಳೋದಕ್ಕೆ ಹಾಸ್ಯಭರಿತವಾಗಿದ್ರು ಕೂಡ ನಿಜವಾದ ವಿಷಯ ಇದು. ಯಾಕಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬ ಕಲಾವಿದನ ಹತ್ರ ನೀವು ಹೋಗಿ ಎಂಚ ನಾಟಕ ಎಂಚ ತೊಂದರೆ ಇಜ್ಜಿ ಅಂದರೆ ನೆಮ್ಮದಿ ಇಜ್ಜಿ ಮರಿ ದುಃಖ ಇಜ್ಜಿ ಅಂದರೆ ಹಣ. ಈ ರಂಗಭೂಮಿಯಲ್ಲಿ ಈಗ ನಾವು ನಾಟಕ ಮಾಡ್ತಿರಲ್ಲ, ಯಾರಿಗೂ ಪಾಪ ಹಣ ಕೊಡೋದಿಲ್ಲ. ಒಟ್ಟು ಸಂಸ್ಥೆ ಮುಖ್ಯ ನಾವು ಮಾಡ್ತಾಯಿದ್ದೆ. ಏನು ಕೊಡ್ತಾರೆ, ಹೋಗಿ ಬರೋ ಪೆಟ್ರೋಲ್ ಖರ್ಚನ್ನು ಕೊಡ್ತಾರೆ ಬಿಟ್ಟರೆ ಬೇರೆ ಏನು ಕೊಡೋದಿಲ್ಲ. ಯಾಕಂದ್ರೆ ನಾನು ನೋಡಿದವನು, ಈಗ ನನ್ನ ತಂಡದಲ್ಲಿ ಸುಮಾರು ಜನ ಇದ್ದಾರೆ, ಅವರಿಗೆ ನಾನು ಹಣ ಕೊಡೋದಿಲ್ಲ, ಆದರೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತ 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 ಅಷ್ಟೇ ನನ್ನದು. ಖಂಡಿತ ಖಂಡಿತ ಸರ್. ಆತ್ಮೀಯ ವೀಕ್ಷಕರೇ, ಇದು ಈ ವಾರದ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ. ಇದು ಅದ್ಭುತವಾದಂಥ ಸಂಚಿಕೆ ಅಂತ ಅಂದುಕೊಳ್ತೇನೆ. ಕಾರಣ ಏನಂದರೆ, ತುಳು ರಂಗಭೂಮಿಗಾಗಿ ಕಳೆದ 15 ವರ್ಷಗಳಿಂದ ಮುದ್ರಿತ ತುಳು ನಾಟಕಗಳ ಪ್ರತಿಗಳನ್ನು ಸಂಗ್ರಹಿಸಿ 281 ನಾಟಕಗಳನ್ನು ಸಂಗ್ರಹಿಸಿದವರು. 35ರಿಂದ 40 ಹಸ್ತಪ್ರತಿಗಳಿವೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಮತ್ತಷ್ಟು ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಆ ಮೂಲಕ ಅದನ್ನು ಏಕಕಾಲಕ್ಕೆ ಮುದ್ರಣ ಮಾಡುವಂಥ ಯೋಜನೆ ಇದೆ. 4 ದಶಕಗಳಿಂದ ತಂದೆ ದೊಡ್ಡಪ್ಪ ಅವರಿಂದ ಪರಂಪರಾಗತವಾಗಿ ಬಂದಂತಹ ಒಂದು ತುಳು ರಂಗಭೂಮಿಯ ಒಲವನ್ನು ಅಣ್ಣ ತಮ್ಮಂದರು ಸೇರಿಕೊಂಡು ಮುಂದುವರಿಸ್ತಾ ಇದೀಗ ಉಡುಪಿ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಮಹತ್ತರ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾ ಕಲಾವಿದರಿಗೆ ತನ್ನಿಂದ ಏನಾಗಬೇಕು ಅದನ್ನು ಮಾಡುವಂಥ ಮನಸ್ಸೋ ಇಚ್ಛೆ ಇರುವಂತಹ ಅದ್ಭುತ ಕಲಾವಿದ ಪ್ರಭಾಕರ್ ಕಲ್ಯಾಣಿ ಅವ್ರ ಜೊತೆ ಇವತ್ತಿನ ಈ ಕಲಾವಿದ ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿದ್ವಿ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ಸ್ಪಂದನ ವಾಹಿನಿಯ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇದು ಈ ವಾರದ ಕಲಾವಿದ ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಶ್ರೇಷ್ಠ ಕಲಾವಿದನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.